ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯೋರ್ ಹಾರ್ಟ್. ಸಹ ಪ್ರಾಯೋಜಕರು ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಟಿಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್ ಬೆಳ್ಳಿಗದ್ದಿಗೆಯ ಒಡತಿಯೇ, ಬೆಳ್ಳಿಗದ್ದಿಗೆಯ ಒಡತಿಯೇ, ಪಾವನವಾಯಿತು ಕಾಪು ಕ್ಷೇತ್ರ ನೀನೊಲಿಯೇ. ದುಷ್ಟ ಶಕ್ತಿಗಳನ್ನ ದಮನಗೊಳಿಸುವ ಶಕ್ತಿ ಸ್ವರೂಪಿಗಳಾದ ನವದುರ್ಗೆಯರು ಶಕ್ತಿಯನ್ನ ನಾನಾ ಹೆಸರುಗಳಿಂದ ನಾವು ಪೂಜಿಸುವುದನ್ನು ನೋಡಬಹುದು. ಉಡುಪಿ ಜಿಲ್ಲೆಯ ಕಾಪುವಿನ ಶ್ರೀ ಹೊಸ ಮಾರಿಗುಡಿಯಲ್ಲಿ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ಶರನ್ನವರಾತ್ರಿ ನಡೆಯುತ್ತದೆ. ಊರ ಪರವೂರ ಭಕ್ತರಿಂದ ಶ್ರೀ ಮಾರಿಯಮ್ಮನಿಗೆ ವಿವಿಧ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ವಿವಿಧ ಅಲಂಕಾರದಲ್ಲಿ ಶ್ರೀದೇವಿ ಕಂಗೊಳಿಸುವುದನ್ನು ನಾವಿಲ್ಲಿ ನೋಡಬಹುದು. ಅಮ್ಮನ ದಿವ್ಯ ದೇಗುಲದ ಸಮಗ್ರ ನಿರ್ಮಾಣಕ್ಕೆ ದಾನಿಗಳು ಶಿಲಾಸೇವೆಯನ್ನ ಅರ್ಪಣೆ ಮಾಡುತ್ತಿರುವುದು ಶ್ರೀದೇವಿಯ ಕಾರಣಿಕದ ಕೊಡುಗೆಯಾಗಿದೆ. ಬಡವರು ಶ್ರೀಮಂತರು ಎನ್ನುವ ಭೇದವಿಲ್ಲದೆ ಮಾರಿಯಮ್ಮ ನಂಬಿದ ಭಕ್ತಾದಿಗಳನ್ನ ಕೈ ಹಿಡಿದು ಪೊರೆಯುವ ತಾಯಿಯಾಗಿದ್ದಾಳೆ. ಸಮಸ್ಯೆಗಳನ್ನ ಮುಂದಿಟ್ಟು ಪ್ರಾರ್ಥಿಸುವ ಜನಸಾಗರಕ್ಕೆ ಇಲ್ಲಿನ ಮಾರಿಯಮ್ಮ ಒಲಿಯುತ್ತಾಳೆ.
ವಿಶೇಷವಾಗಿ ಇಲ್ಲಿ ಕಾಪು ಕ್ಷೇತ್ರದಲ್ಲಿ 3 ಮಾರಿಗುಡಿ ಇದೆ. ಇದರಲ್ಲಿ ವಿಶೇಷವಾಗಿ ಸಾನ್ನಿಧ್ಯ ಇರತಕ್ಕಂಥದ್ದು ಹೊಸಮಾರ್ಗ ದೇವಸ್ಥಾನ. ವಿಶೇಷವಾಗಿ ಇಲ್ಲಿ ಪ್ರತಿ ಮಂಗಳವಾರ ಮಾತ್ರ ಪೂಜಾ ವಿಧಾನಗಳು ನಡೀತಾ ಇದೆ, ಸೇವೆಗಳೆಲ್ಲ ನಡೀತಾ ಇದೆ. ಆದರೆ ನವರಾತ್ರಿಯಲ್ಲಿ 10 ದಿವಸ ಕೂಡ ನಿತ್ಯ ಬೆಳಗಿನಿಂದ ಸಾಯಂಕಾಲದ ರಾತ್ರಿ ತನಕ ಪೂಜೆಗಳು ನಡೀತಾ ಇದೆ. ಇದರಲ್ಲಿ 10 ದಿವಸಗಳು ಸಹ ಬೇರೆ ಬೇರೆ ಅಲಂಕಾರದ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಮೊದಲ ದಿವಸ ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ, ವಾಗೀಶ್ವರಿ, ಮೂಲದುರ್ಗಾ ಎಂಬುದಾಗಿ 10 ವಿಧರಿಂದ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನವರಾತ್ರಿ ಪ್ರಥಮ ದಿವಸ 6 ಗಂಟೆ ಪ್ರಾರ್ಥನಾಪೂರ್ವಕವಾಗಿ ಕಪಾಟ ಉದ್ಘಾಟನೆ ಆಗಿ ಮೊದಲಾಗಿ ಉಷಕಾಲ ಪೂಜೆ, ಅನಂತರ ಅಲಂಕಾರಗಳ ಗದ್ದಿಗೆ ಪ್ರಾಧಾನ್ಯ. ಗದ್ದಿಗೆಯಲ್ಲಿ ಆಯಾ ದಿವಸದ ಕಲ್ಪೋಕ್ತಿ ವಿಧಿ ಪ್ರಕಾರವಾಗಿ ದುರ್ಗೆಯನ್ನೆಲ್ಲ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೇವೆ. ಮೊದಲ ಪ್ರಾತಃಕಾಲದಲ್ಲಿ ಗಣಪತಿ ಹೋಮ, ಶಕ್ತಿಯಾಗ, ಹಾಗೆಯೇ ಲಲಿತಾ ಸಹಸ್ರ ಅರ್ಚನೆ, ಮಧ್ಯಾಹ್ನ ಕಲ್ಪೋತ ಪೂಜೆಗಳು, ಹಾಗೆ ರಾತ್ರಿಯಲ್ಲಿ ಕಲ್ಪೋತ ಪೂಜೆಗಳು ನಡೀತಾ ಇದೆ. ವಿಶೇಷವಾಗಿ ಇಲ್ಲಿ ಗದ್ದಿಗೆ ಕುಂಕುಮಾರ್ಚನೆ, ಗದ್ದಿಗೆ ಪೂಜೆ, ಹೂವಿನ ಪೂಜೆ, ಸರ್ವಸೇವೆ, ಲಲಿತಾ ಸಹಸ್ರಾರ್ಚನೆ, ವಿಶೇಷವಾಗಿ ಚಂಡಿಕಾ ಯಾಗಾದಿಗಳೆಲ್ಲ ನಡೀತಾ ಇದೆ. ವಿಶೇಷವಾಗಿ ಇದು ಪರ್ವಕಾಲದಲ್ಲಿ ವಿಶೇಷವಾಗಿ 10 ದಿವಸ ಕೂಡ ದೇವಸ್ಥಾನದಲ್ಲಿ ಮಧ್ಯಾಹ್ನ ಪೂಜೆ ಆದ ನಂತರ 2:30 ತನಕ ಅನ್ನದಾಸೋಹ ನಡೀತಾ ಇದೆ. ವಿಶೇಷ ಪ್ರತಿ ಮಂಗಳವಾರ ಕೂಡ 12 ಗಂಟೆಗೆ ಪೂಜೆ ಆಗಿ 12 ಗಂಟೆಯಿಂದ 2:30 ತನಕ ಇಲ್ಲಿ ಪ್ರಸಾದ ರೂಪ ಅನ್ನಾರಾಧನೆ ನಡೀತಾ ಇದೆ. ಈಗ ಸಮಗ್ರವಾಗಿ ವಿಶೇಷ ಮಧ್ಯ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೀತಾ ಇದೆ. ವಿಶೇಷವಾಗಿ ಈಗ ಇರ್ತಕ್ಕಂಥದ್ದು ಬೆಳ್ಳಿಯ ಗದ್ದಿಗೆ ಪ್ರಾಧಾನ್ಯ. ಇನ್ನು ಮುಂದಕ್ಕೆ ಚಿನ್ನದ ಗದ್ದಿಗೆ ಮಾಡಿ ಅದರಲ್ಲಿ ಹೊಸ ಗದ್ದಿಗೆಯಲ್ಲಿ ದೇವಿಯನ್ನು ಪ್ರತಿಷ್ಠೆ ಮಾಡಲಿಕ್ಕಿದೆ. ಅದು ಆದಷ್ಟು ಬೇಗ ಆಗಬೇಕಂತ ಇದೆಲ್ಲ ಭಕ್ತಾದಿಗಳ ಮತ್ತು ಊರಿನವರ ಆಸೆ. ಅದರಿಂದ ವಿಶೇಷವಾಗಿ ಅದಕ್ಕೆಲ್ಲ ಶಿಲಾಸೇವೆ ರೂಪದಲ್ಲಿ ಭಕ್ತಾದಿಗಳಿಗೆ ಅವಕಾಶ ಕೊಟ್ಟಿದೆ. ಶಿಲಾಸೇವೆ ಮೂಲಕವಾಗಿ ಭಕ್ತಗಳು ಅವರವರ ಶಕ್ತಿಯಾನುಸಾರವಾಗಿ ಶಿಲೆಯನ್ನು ಅರ್ಪಿಸಿ, ಶಿಲಾಭೂಷಣ ಅರ್ಪಿಸಿ ದೇವಿಯ ಪ್ರಾರ್ಥನೆಗೆ ಕೃತರಾಗಬೇಕು. ಹಾಗೆಯೇ ವಿಶೇಷವಾಗಿ ನವರಾತ್ರಿಯಲ್ಲಿ ನಕ್ತಬೋಧ ಅಂತೇಳಿ 9 ದಿವಸ ವಿಶೇಷ ಫಲಗಳನ್ನು ಕೊಡ್ತಕ್ಕಂಥದ್ದು. ಅದನ್ನು ವಿಶೇಷವಾಗಿ ವಿಶೇಷ ಅಲಂಕಾರದಿಂದ ಇಲ್ಲಿ ಬಂದ ಭಕ್ತಾದಿಗಳು ಅವರ ಸಂಕಷ್ಟವನ್ನು ತಿಳಿಸಿಕೊಂಡು ಅವರ ಕಷ್ಟವನ್ನೆಲ್ಲ ಪರಿಹಾರ ಮಾಡಿಕೊಂಡು ಅವರ ಇಷ್ಟಾರ್ಥನೆ ಪಡೀತಾ ಇದ್ದಾರೆ. ಮುಂದಕ್ಕೆ ವಿಶೇಷವಾಗಿ ನವರಾತ್ರಿಯಲ್ಲಿ ವಿಶೇಷವಾಗಿ ಭಜನೆ ಕಾರ್ಯಕ್ರಮಗಳು, ಧಾರ್ಮಿಕ ಪ್ರಕ್ರಿಯೆಗಳು ಹಾಗೆ ವಿಶೇಷವಾಗಿ ನಡೀತಾ ಇದೆ. ವಿಶೇಷವಾಗಿ ನವರಾತ್ರಿಯಲ್ಲಿ ವಿಶೇಷವಾಗಿ ನವರಾತ್ರಿಯಲ್ಲಿ ಇಮ್ಮು ಕೊಡ್ತಕ್ಕಂಥ ದೇವಿ. ಅದರಿಂದ ವಿಶೇಷ ನವರಾತ್ರಿ ವಿಶೇಷ ಪೂಜೆಗಳೆಲ್ಲ ನಡೀತಾ ಇದೆ. ಮಾಯಮ್ಮ ಕಾಪು ಮಾಯಮ್ಮ ನಿನನು ನಂಬಿನ ಜನಕು ಬಾಳ್ವೆಡೆಯೇ ದೀಪ ಮಾಯಮ್ಮ ಕಾಪು ಮಾಯಮ್ಮ ಕಡಲ ಕರೆಕೆನೆ ಬತ್ತ ಕಾಪು ಕ್ಷೇತ್ರೊಡು ಹುಂತ್ಯ ಮಾಯಮ್ಮ ಕಾಪು ಮಾಯಮ್ಮ ನಿನನು ನಂಬಿನ ಜನಕು ಬಾಳ್ವೆಡೆಯೇ ದೀಪ ಮಾಯಮ್ಮ ಕಾಪು ಮಾಯಮ್ಮ. ಚಂಡಿನೇ ಉಂತಯ ಬಲಟ್ ಕಲ್ಕುಡನುಂತಯನ ಎಡಟ್ ಇಲಿ ಚಂಡಿನೇ ಉಂತಯ ಬಲಟ್ ಕಲ್ಕುಡನುಂತಯನ ಎಡಟ್ ಕುಲ್ಲಯ ಉಚ್ಚಂಗಿನ ಎದುರು ನಿನ್ನನೇ ರೂಪನು ಅವನು ಕುಲ್ಲಯ ಉಚ್ಚಂಗಿನ ಎದುರು ನಿನ್ನನೆ ರೂಪನು ಅವನು ತಾಮಸ ರೂಪನು ಅವನು ದೇವಿಯೇ ಶರಣು ಮಾರ್ಯಮ್ಮ ಶರಣು ಶರಣು ಮಾರ್ಯಮ್ಮ.
ಕಡಲ ಕರೆಕೆನೆ ಬತ್ತ ಕಾಪು ಕ್ಷೇತ್ರೊಡು ಹುಂತ್ಯ ಮಾರ್ಯಮ್ಮ ಕಾಪು ಮಾರ್ಯಮ್ಮ ನಿನನೇ ನಂಬಿನ ಜನಪು ಬಾಳ್ವೆಡೆ ಈಯೇ ದೀಪ ಮಾರ್ಯಮ್ಮ ಕಾಪು ಮಾರ್ಯಮ್ಮ. ಶರನ್ನವರಾತ್ರಿ ವಿಜೃಂಭಣೆಯಿಂದ 26ನೇ ತಾರೀಕಿಂದ ಇಂದಿನವರೆಗೆ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ನಡೀತಾ ಉಂಟು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ದೇವಿಯ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಅದೇ ರೀತಿ ಸ್ವಯಂ ಸೇವಕರು ಬಂದಂತಹ ಭಕ್ತಾದಿಗಳಿಗೆ ವ್ಯವಸ್ಥೆಯ ರೀತಿಯಲ್ಲಿ ಅವರನ್ನು ಉಪಚರಿಸಿ ಊಟದ ವ್ಯವಸ್ಥೆಗಾಗಲಿ ಧಾರ್ಮಿಕ ಕೆಲಸಕ್ಕಾಗಲಿ ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡಿ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ನೀಡುತ್ತಾ ಇದ್ದಾರೆ. ಅದೇ ರೀತಿ ಇನ್ನು 4ನೇ ತಾರೀಕಿಗೆ ಮಹಾಚಂಡಿಕಾಯಾಗ ನಡೀಲಿಕ್ಕಿದೆ. ಆ ಮಹಾಚಂಡಿಕಾಯಾಗಕ್ಕೆ ಸಾಧಾರಣ 8-10 ಸಾವಿರ ಜನ ಭೂರಿಭೋಜನ ವ್ಯವಸ್ಥೆ ಇದೆ. ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಲಿಕ್ಕಿದ್ದಾರೆ. ಅದೇ ರೀತಿ ಚಂಡಿಕಾ ಹೋಮಕ್ಕೆ ಲಕ್ಷಾಂತರ ಜನ ಬಂದು ಇಲ್ಲಿ ದೇವಿಯ ಪೂಜೆಗಳಿಗೆ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು. ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸ್ವಯಂ ಸೇವಕರು ಬಂದಂತಹ ಭಕ್ತಗಳಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬೆಳ್ಳಿಗದ್ದಿಗೆಯ ಒಡತಿಯೇ ಬೆಳ್ಳಿಗದ್ದಿಗೆಯ ಒಡತಿಯೇ ಪಾವನವಾಯಿತು ಕಾಪು ಕ್ಷೇತ್ರ ನೀನೊಲಿಯೇ ಕೋಟಲೆ ನೀಗಿಸು ಕಷ್ಟವ ಕಳೆಯೇ ಮಹಾಲಕ್ಷ್ಮಿಯೇ ಬೆಳ್ಳಿಗದ್ದಿಗೆಯ ಒಡತಿಯೇ ಬೆಳ್ಳಿಗದ್ದಿಗೆಯ ಒಡತಿಯೇ ಪಾವನವಾಯಿತು ಕಾಪು ಕ್ಷೇತ್ರ ನೀನೊಲಿಯೇ ಕೋಟಲೆ ನೀಗಿಸು ಕಷ್ಟವ ಕಳೆಯೇ ಮಹಾಲಕ್ಷ್ಮಿಯೇ. ಅಭೂತಪೂರ್ವ ಕಾರಣಿಕವನ್ನು ಹೊಂದಿರುವ ಈ ಸ್ಥಳ ಪರಮ ಪವಿತ್ರ ಸನ್ನಿಧಿಯೇ ಆಗಿದೆ. ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ನವಮಿ ಸಂಭ್ರಮ ವೀಕ್ಷಿಸಿದ ತಮಗೆಲ್ಲರಿಗೂ ಶ್ರೀ ಮಾರಿಯಮ್ಮ ಒಳಿತನ್ನುಂಟು ಮಾಡಲಿ. ತುಪ್ಪದ ಆರತಿ ಮಾಡಿ
ನಿನಗಿದೊ ನಂದಾದೀಪ ಕರ್ಪೂರ ತುಪ್ಪದ ಆರತಿ ಮಾಡಿ ಹೆತ್ತ ಮಾತೆಯು ನೀನಮ್ಮ ನಮಗೆ ಕಾಯಬೇಕು ಕರುಣೆಯ ನೀಡಿ ಹೆತ್ತ ಮಾತೆಯು ನೀನಮ್ಮ ನಮಗೆ ಕಾಯಬೇಕು ನೀ ಕರುಣೆಯ ನೀಡಿ ಬೆಳ್ಳಿ ಗದ್ದಿಗೆಯ ಒಡತಿಯೇ ಬೆಳ್ಳಿ ಗದ್ದಿಗೆಯ ಒಡತಿಯೇ ಪಾವನವಾಯಿತು ಕಾಪು ಕ್ಷೇತ್ರ ನೀನೊಲಿಯೇ ಓಟಲೆ ನೀಗಿಸು ಕಷ್ಟವ ಕಳೆಯೇ ಮಹಾಲಕ್ಷ್ಮಿಯೇ ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್ ನಂಬರ್ 110B ಮಾರುತಿ ವೀತಿಕಾ ಚಿತ್ರರಂಜನ್ ಸರ್ಕಲ್ ಉಡುಪಿ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯ. ಪ್ರಾಯೋಜಕರು Ideal ice cream, milky way to your heart. ಸಹ ಪ್ರಾಯೋಜಕರು ತೇಜು ಮಸಾಲಾ. ಡಬಲ್ ಆನೆ ಬ್ರ್ಯಾಂಡ್ ರೈಸ್ ಅನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಇಂದೇ ಕೇಳಿ ಪಡೆಯಿರಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಟಿಟಿ ಸ್ಪೆಷಲ್ ಚಹಾ, ಉತ್ತರ ಕರ್ನಾಟಕದ ಖಡಕ್ ಚಹಾ, ಪ್ರತಿ ಗುಟುಕಿನಲ್ಲೂ ರಸಸ್ವಾದ. ಯೂನಿಯನ್ ಬ್ಯಾಂಕ್ ಆಫ್